ಯಕ್ಷಗಾನ ಹುಲಿವೇಷ ಸೇರಿದಂತೆ ಕರಾವಳಿಯ ಸಾಂಸ್ಕೃತಿಕ ಶ್ರೀಮಂತಿಕೆಯೊಂದಿಗೆ ದೇಶದ ವೈವಿಧ್ಯಮಯ ಕಲಾ ಪ್ರಕಾರಗಳನ್ನು ದಕ್ಷಿಣ ಕೊರಿಯಾದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ 25 ಮಂದಿ ಸ್ಕೌಟ್ಸ್ ಗೈಡ್ಸ್ ವಿದ್ಯಾರ್ಥಿಗಳು ಅನಾವರಣಗೊಳಿಸಲಿದ್ದಾರೆ. ಬನ್ನಿ, ಇದಕ್ಕಾಗಿ ಮೂಡುಬಿದ್ರೆಯ ಆಳ್ವಾಸ್ನಿಂದ ಹೊರಡಲಿರುವ ತಂಡ ಹೇಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದೆ ಎನ್ನುವುದನ್ನು ನೋಡಿಕೊಂಡು ಬರೋಣ. ವಿಶ್ವದಾದ್ಯಂತ ಪಸರಿಸ್ತಾ ಇರುವಂತಹ ಸ್ಕೌಟ್ಸ್ ಗೈಡ್ಸ್ಗಳನ್ನು ಒಳಗೊಂಡಿರುವಂತಹ ಸಾಂಸ್ಕೃತಿಕ ಉತ್ಸವ ಜಾಂಬೂರಿ ವರ್ಷಕ್ಕೊಂದು ದೇಶದಲ್ಲಿ ನಡೆಯುತ್ತದೆ. 10 ದೇಶಗಳ ಸಾಂಸ್ಕೃತಿಕ ತಂಡಗಳು ಆಯಾ ದೇಶಗಳ ಕಲೆ ಸಂಸ್ಕೃತಿಯನ್ನ ಪ್ರದರ್ಶನ ಮಾಡುತ್ತವೆ. ಇದರಿಂದ ಆಯಾ ದೇಶಗಳ ಕಲಾ ಶ್ರೀಮಂತಿಕೆಯನ್ನು ತಿಳಿದುಕೊಳ್ಳುವ ಅವಕಾಶ ವಿಶ್ವ ಮಟ್ಟದಲ್ಲಿ ಲಭ್ಯವಾಗುತ್ತದೆ. ಮೂಡಬಿದ್ರೆಯ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದಲ್ಲಿ ನಡೆದಂತಹ ಜಾಂಬೂರಿ ಉತ್ಸವ ಇನ್ನೂ ನಮ್ಮ ಕಣ್ಣ ಮುಂದೆ ಕುಣಿದಾಡ್ತಾ ಇದೆ. ಆಗಸ್ಟ್ 1ರಿಂದ 12ರವರೆಗೆ ದಕ್ಷಿಣ ಕೊರಿಯಾದ ಸಿಮನ್ಗಾಮ್ನಲ್ಲಿ ಜಾಂಬೂರಿ ಉತ್ಸವ ನಡೆಯಲಿದೆ. ಇದರಲ್ಲಿ ಭಾರತದ ಒಟ್ಟು 340 ವಿದ್ಯಾರ್ಥಿಗಳು ಪಾಲ್ಗೊಳ್ತಾ ಇದ್ದು, ಈ ಪೈಕಿ ಕರ್ನಾಟಕದಿಂದ 124 ವಿದ್ಯಾರ್ಥಿಗಳಿದ್ದಾರೆ. ಆಳ್ವಾಸ್ನ 8 ವಿದ್ಯಾರ್ಥಿಗಳು ಸಹಿತ ದಕ್ಷಿಣ ಕನ್ನಡ ಜಿಲ್ಲೆಯಿಂದ 51 ವಿದ್ಯಾರ್ಥಿಗಳು, 5 ಮಂದಿ ಶಿಕ್ಷಕರು, 7 ಮಂದಿ ಐಎಸ್ಟಿಗಳು ಭಾಗವಹಿಸಲಿದ್ದಾರೆ. ಖ್ಯಾತ ರಂಗ ನಿರ್ದೇಶಕ ಜೀವನ್ ರಾಮ್ ಸುಳ್ಯ ಪರಿಕಲ್ಪನೆ ಮತ್ತು ನಿರ್ದೇಶನದಲ್ಲಿ ಭಾರತದ ಕಲಾ ವೈಭವವು ಪ್ರದರ್ಶನಗೊಳ್ಳಲಿದೆ. ಈ ಹಿನ್ನೆಲೆಯಲ್ಲಿ ಜೀವನ್ ರಾಮ್ ಸುಳ್ಯ ನಿರ್ದೇಶನದಲ್ಲಿ ಯಕ್ಷಗಾನ ಕಲಾವಿದ ಪೃಥ್ವೀಶ್ ಮತ್ತು ತಂಡ ಕಲಾ ವೈಭವಕ್ಕೆ ಬೇಕಾದ ಪೋಷಾಕು, ಮುಖವರ್ಣಿಕೆ, ವಸ್ತ್ರ ವಿನ್ಯಾಸವನ್ನ ರಚಿಸ್ತಾ ಇದ್ದಾರೆ. ಇದೊಂದು ಒಳ್ಳೆಯ ಅವಕಾಶ. ಕಳೆದ ವರ್ಷ ಅಂತಾರಾಷ್ಟ್ರೀಯ ಮಟ್ಟದ ಸ್ಕೌಟ್ ಗೈಡ್ ಸಾಂಸ್ಕೃತಿಕ ಜಾಂಬೂರಿ ಮೂಡುಬಿದ್ರೆಯಲ್ಲಿ ಆದದ್ದು ಇನ್ನೂ ಕೂಡ ನೆನಪು ನಮಗೇನು ಹಾಗೇ ಇದೆ. ಈಗ ಮತ್ತೆ 25ನೇ ಅಂತಾರಾಷ್ಟ್ರೀಯ ಮಟ್ಟದ ಸ್ಕೌಟ್ ಗೈಡ್ ಜಾಂಬೂರಿ ಈ ವರ್ಷ ನಡೀತಿರೋದು ಸೌತ್ ಕೊರಿಯಾದಲ್ಲಿ. ಆ ಸೌತ್ ಕೊರಿಯಾದಲ್ಲಿ ನಮಗೂ ಒಂದು ಅವಕಾಶ, ನಮ್ಮ ಈ ಯಕ್ಷಗಾನ ಇಲ್ಲಿಯ ಹುಲಿವೇಷ ಕರಾವಳಿಯ ಕಲೆಗಳನ್ನು ತೋರಿಸೋದಕ್ಕಾಗಿ. ಇಡೀ ಭಾರತದಿಂದ ಸುಮಾರು 300ಕ್ಕಿಂತ ಹೆಚ್ಚು ಸ್ಕೌಟ್ ಗೈಡ್ಗಳು ಈ ಉತ್ಸವದಲ್ಲಿ ಭಾಗವಹಿಸ್ತಾರೆ. ಅದರಲ್ಲಿ ಕರ್ನಾಟಕದಿಂದಲೇ ಕೇವಲ 125 ಜನ ಸ್ಕೌಟ್ಗಳು ಭಾಗವಹಿಸ್ತಾರೆ. ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸುಮಾರು 51 ಜನ ಸ್ಕೌಟ್ ಗೈಡ್ಸ್ಗಳು ಮತ್ತು ಶಿಕ್ಷಕರು, ISTಗಳು, ಅದರ ಜವಾಬ್ದಾರಿ ಹೊತ್ತವರೆಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಈ ಯಾರೆಲ್ಲ ಭಾಗವಹಿಸ್ತಾರೆ ಆಯಾ ಪ್ರದೇಶದ ಕಲೆಗಳನ್ನು ತೋರಿಸೋದಕ್ಕೆ ಕೂಡ ಒಂದು ಸಾಂಸ್ಕೃತಿಕವಾದ ಒಂದು ಅವಕಾಶ ಕೂಡ ಅಲ್ಲಿ ಇರೋದ್ರಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಈ ತಂಡಕ್ಕೆ ಒಂದು 5 ನಿಮಿಷದ ಒಂದು ಸಾಂಸ್ಕೃತಿಕ ಜಗತ್ತನ್ನು ತೋರಿಸುವಂಥ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಈ ನಿಟ್ಟಿನಲ್ಲಿ ತುಳುನಾಡಿನ ಬಹಳ ಮುಖ್ಯವಾದಂಥ ಹುಲಿವೇಷ, ಅದರಲ್ಲೂ ಬಹಳ ಮುಖ್ಯವಾಗಿ ಯಕ್ಷಗಾನವನ್ನು, ಅದರಲ್ಲೂ ತೆಂಕು ಮತ್ತು ಬಡಗು ಎರಡನ್ನೂ ಪ್ರತಿನಿಧಿಸುವಂಥದ್ದು ಒಂದು ಪ್ರಯತ್ನ ಕೂಡ ನಮ್ಮ ತಂಡದಿಂದ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಾಗೆ ಸ್ಕೌಟ್ ಗೈಡ್ಗಳೊಂದು 25 ಜನ ಒಳ್ಳೆ ಪ್ರತಿಭಾನ್ವಿತರನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಈಗಾಗಲೇ ತರಬೇತಿಯನ್ನು ಕೊಡಲಾಗಿದೆ. ಅದು ಬಹಳ ಮುಖ್ಯವಾಗಿ ಜಿಲ್ಲಾ ಸ್ಕೌಟ್ ಗೈಡ್ ಇದರ ಆಯುಕ್ತರಾಗಿರುವಂಥ ಡಾಕ್ಟರ್ ಮೋಹನಾಳ್ವರ ಮಾರ್ಗದರ್ಶನದಲ್ಲಿ ಇದಕ್ಕೆಲ್ಲ ವ್ಯವಸ್ಥೆಗಳನ್ನು ನಾವು ಈಗಾಗಲೇ ಸಿದ್ಧಗೊಳಿಸಿಕೊಂಡು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾಸ್ಟ್ಯೂಮ್ಸ್ಗಳನ್ನು ಎಲ್ಲವನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕಾಗಿ ನಾವು ಸಿದ್ಧಗೊಳಿಸಿದ್ದೇವೆ. ಈ 5 ನಿಮಿಷದ ಒಟ್ಟು ಅವಧಿಯಲ್ಲಿ 1 ಸೆಕೆಂಡ್ ಕೂಡ ವ್ಯರ್ಥ ಆಗದಾಗಿ ಒಂದು ಕಾರ್ಯಕ್ರಮವನ್ನು ನಾವು ಸೆಟ್ ಮಾಡಿಕೊಂಡಿದ್ದೇವೆ. ದಕ್ಷಿಣ ಕೊರಿಯಾದಲ್ಲಿ ಕರಾವಳಿಯ ಹುಲಿವೇಷ ಯಕ್ಷಗಾನ ಕಲಾ ಪ್ರಾಕಾರಗಳು ಏಕಕಾಲದಲ್ಲಿ ಪ್ರದರ್ಶನಗೊಳ್ತಾ ಇರುವುದು ನಮಗೂ ಹೆಮ್ಮೆಯ ಸಂಗತಿ. ದೇಶಭಕ್ತಿ ಗೀತೆಯನ್ನ ಉದ್ದೀಪನಗೊಳಿಸುವ ವಂದೇ ಮಾತರಂನೊಂದಿಗೆ 60 ತ್ರಿವರ್ಣ ಧ್ವಜಗಳು ಅರಳುವುದರೊಂದಿಗೆ ಕಾರ್ಯಕ್ರಮ ಸಂಪನ್ನಗೊಳ್ಳಲಿದೆ. ರಘು ಮೂಡಬಿದ್ರೆ, ನಮ್ಮ ಕುಡ್ಲ ನ್ಯೂಸ್ 24/7 ಮಂಗಳೂರು.